ದೇವಾಲಯಗಳ ನಗರಿ ಉಡುಪಿ ಜಿಲ್ಲೆಯಲ್ಲಿ ದೇವಾಲಯಗಳು ಭಕ್ತರಿಗೆ ಮುಕ್ತವಾಗಿದೆ. ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಾದ ಕೊಲ್ಲೂರು, ಆನೆಗುಡ್ಡೆ, ಮಂದಾರ್ತಿ, ಮಾರಣಕಟ್ಟೆ ಭಕ್ತರಿಗೆ ಪ್ರವೇಶ ಕಲ್ಪಿಸಿವೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ದೇವರ ದರ್ಶನಕ್ಕೆ ಜನರು ಆಸಕ್ತಿ ತೋರಿದ್ದು, ಈ ಮೂಲಕ ಪ್ರವಾಸಿ ತಾಣ, ತೀರ್ಥಕ್ಷೇತ್ರಗಳಲ್ಲಿ ಹೊಸ ಚೈತನ್ಯ ಗರಿಗೆದರಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಉಡುಪಿ ಜಿಲ್ಲೆಯಲ್ಲಿ ಅದ್ಭುತವಾದ ಪ್ರವಾಸಿ ತಾಣಗಳಿವೆ. ವರ್ಷದ ಬಹುತೇಕ ಸಮಯದಲ್ಲಿ ಅದೆಷ್ಟೋ ಜನರಿಗೆ ಆದಾಯ ನೀಡುತ್ತಿದ್ದ ಬೀಚ್ಗಳು, ರೆಸ್ಟೋರೆಂಟ್ಗಳು, ದೇವಾಲಯಗಳು 2 ವರ್ಷಗಳಲ್ಲಿ ಇನ್ನಿಲ್ಲದ ಸಂಕಷ್ಟ ಅನುಭವಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ಕಾರ್ಣಿಕ ಕ್ಷೇತ್ರಗಳಾದ ಕೊಲ್ಲೂರು, ಮಂದಾರ್ತಿ, ಮಾರಣಕಟ್ಟೆ, ಆನೆಗುಡ್ಡೆ ದೇವಾಲಯಗಳು ಭಕ್ತರಿಗೆ ಪ್ರವೇಶ ಕಲ್ಪಿಸಿದೆ. ಉಡುಪಿ ಕೃಷ್ಣ ಮಠ 1 ವಾರದ ಬಳಿಕ ಮುಕ್ತವಾಗಲಿದೆ ಎಂದು ಮಠದ ದಿವಾನರು ತಿಳಿಸಿದ್ದಾರೆ. ಕೊರೋನಾ ಪಾಸಿಟಿವ್ ರೇಟ್ ತಗ್ಗಿದ ಕಾರಣ ಲಾಕ್ಡೌನ್ ನಿಯಮಗಳಲ್ಲಿ ಬಹುತೇಕ ಸಡಿಲಿಕೆ ಮಾಡಲಾದ ಕಾರಣ ರಾಜ್ಯದ ವಿವಿಧ ಭಾಗಗಳಿಂದ ಜನರು ಉಡುಪಿಗೆ ಆಗಮಿಸುತ್ತಿದ್ದಾರೆ. ಕೋವಿಡ್ ಫಸ್ಟ್ ಟೈಮ್ ದೇವಸ್ಥಾನ ಇವತ್ತು ಓಪನ್ ಮಾಡಿದ್ದಾರೆ. ಹಾಗಾಗಿ ದೇವಿಯ ದರ್ಶನ ನೋಡಿ ಸಂತೋಷ ಪಡಿಬೇಕು ಅಂತ ಬಂದಿದ್ದೇವೆ. ಸರ್ಕಾರಕ್ಕೂ ಥ್ಯಾಂಕ್ಸ್, ಈ ರೀತಿ ಬಿಟ್ಟು ಕೊಟ್ಟದಕ್ಕೆ, ದೇವರನ್ನು ನೋಡೋದಕ್ಕೆ ಜನರಿಗೆ ಸಹಾಯ ಮಾಡಿದ್ದಕ್ಕೆ ಗೌರ್ಮೆಂಟಿಗೆ ಸಹ ಥ್ಯಾಂಕ್ಸ್. ಸೊ ಇನ್ನು ಮುಂದೆ ಸಹ ಹೀಗೆ ಮುಂದುವರಿಬೇಕು. ಅಮ್ಮನ ದರ್ಶನ ಎಲ್ಲರೂ ಮಾಡಬೇಕು. ರಾಜ್ಯದ ಅತಿ ಹೆಚ್ಚು ಆದಾಯ ತರುವ ದೇವಸ್ಥಾನದಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಭಕ್ತರಿಗೆ ಪ್ರವೇಶ ಕಲ್ಪಿಸಿದೆ. ಕೇರಳ, ತಮಿಳುನಾಡು ರಾಜ್ಯದ ಭಕ್ತರು ಆಗಮಿಸುತ್ತಿದ್ದು, ಕ್ಷೇತ್ರದಲ್ಲಿ ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಮುಂತಾದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಕೊರೋನಾ ನಿಯಮಗಳನ್ನು ಪಾಲನೆಗೆ ಒತ್ತು ನೀಡಲಾಗಿದೆ. ಆದರೆ ಈ ಬಾರಿ ಅಷ್ಟಮಿಯು ಕೇವಲ ಸಾಂಪ್ರದಾಯಿಕವಾಗಿ ಮಾತ್ರ ನಡೆಯುವ ಸಾಧ್ಯತೆ ಇದೆ. ಸತತ 2 ವರ್ಷಗಳ ಕರಾವಳಿಯ ಜಾತ್ರೆ, ನೇಮ, ಕೋಲ ಇತ್ಯಾದಿ ವಾರ್ಷಿಕ ಸಮಾರಂಭಗಳು ನಿಂತು ಹೋಗಿವೆ. ಅಂತೂ ಲಾಕ್ಡೌನ್ ಸಡಿಲಿಕೆ ಆದ ಕಾರಣ ಭಕ್ತಾದಿಗಳು ಮತ್ತೆ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಎರಡನೇ ಕೊರೋನಾ ಒಂದಿಷ್ಟು ಸಾವು ನೋವುಗಳನ್ನು ತಂದು ಮೆಲ್ಲನೆ ಹಿಂದೆ ಸರಿಯುತ್ತಿದೆ. ಆದರೆ 3ನೇ ಅಲೆ ಎಂಬ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಈ ಮಧ್ಯೆ ದೇವಸ್ಥಾನಗಳ ತೆರವಿಕೆಯಿಂದ ಸಂಕಷ್ಟ ಪರಿಹಾರಕ್ಕೆ ಜನ ದೇವರ ಮೊರೆ ಹೋಗುತ್ತಿದ್ದಾರೆ. ಬಹುತೇಕ ತೀರ್ಥಕ್ಷೇತ್ರಗಳಲ್ಲಿ ದಿನ ಕಳೆದಂತೆ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದಾರೆ.